ಚೌತಿ ಹೊತ್ತು ಬಂದರೆ ಫುಲ್ ರಶ್ ಇರ್ತದೆ. ಇವತ್ತು ಸಂಡೇ, ಒಂದು 10 ಗಂಟೆ ನಂತರ ರಶ್ ಇರ್ಬೋದು. ಹಬ್ಬ ನಾವು ಮಾತ್ರ ಬಾಕಿ ಇಬ್ಬರು ಎಲ್ಲ ಹೋದ್ರು. ಬಂತು, ಫೈನಲಿ ರೀಚ್ ಆದ್ವಿ. ಬಚ್ಚಿತು ಫೈನಲಿ ಹೋಗಿ ಬಂದ್ವಿ. ಕಾಡಲ್ಲಿ ನಮ್ಮ ಪ್ರಥಮ ಚಿಕಿತ್ಸೆ ಕೊಡ್ತಿದ್ದಾರೆ ನಮ್ಮ ವಿಘ್ನೇಶ್ ಅಣ್ಣನವರು. ಅವರ ಕಾಲು ಉಳುಕಿದಂತೆ. ಗುಹೆ ಒಳಗೆ ಹೋಗಿ ಬಂದ್ವಿ. ಯಾರು ಹೆದರಲಿಲ್ಲ. ಎಲ್ಲ ತೋರದವರೆಲ್ಲ ಹೋದ್ರು. ತುಂಬಾ ಎಂತ ಹೇಳ್ತಾರೆ, ಸಪೂರ ಪ್ಲೇಸ್, ಕಲ್ಲು ಬಂಡೆಗಳ ಮಧ್ಯೆ ಹೋಗ್ಲಿಕ್ಕೆ, ಗೊತ್ತಾಯ್ತಾ? ಸೊ ಹಾಗಾಗಿ ಕಷ್ಟ ಆಗುದು. ಅಲ್ಲಿ ಮೇಲೆ ಇಲ್ಲ, ಕಲ್ಲಿನ ಒಳಗಿಂದ ನೀರು ಬರ್ತಾ ಉಂಟು ನೋಡಿ, ಕಲ್ಲಿನ ಒಳಗಿಂದ ನೀರು ಬರ್ತಾ ಉಂಟು. ಉದ್ಭವ ಸ್ಥಳ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಾವಿವತ್ತು ಸುಳ್ಳಾಮಲೆ ಗುಹಾ ತೀರ್ಥಕ್ಕೆ ಹೋಗ್ತಾ ಇದ್ದೇವೆ. ಹೆಲ್ಮೆಟ್ ಯಾಕೆ ಹಾಕಿಲ್ಲ ಅಂತ ಕೇಳಬೇಡಿ, ಇದು ನಮ್ಮ ಊರಿನ ರೋಡೆ, ಸೊ ಹಾಗಾಗಿ ಹೋಗ್ತಾ ಇದ್ದೇವೆ. ನೀವು ಮಾತ್ರ ಹೆಲ್ಮೆಟ್ ಹಾಕಿ ಹೋಗಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಫೈನಲ್ ಇಲ್ಲಿ ತನಕ ಬಂದ್ವಿ. ಇನ್ನು ನಡಿಲಿಕ್ಕುಂಟು, ಆಫ್ ರೋಡ್ ಫುಲ್ ನಡಿಲಿಕ್ಕುಂಟು. ಗಣೇಶ ಇದ್ದಾರೆ, ಗಣೇಶ. ಉದ್ದ ವಿಡಿಯೋ ಅಲ್ಪ ಮಾತ್ರ. ಹೋಗ್ತಾ ಇದ್ದೇವೆ. ಇಲ್ಲಿ ಇದ್ದಾರೆ ತುಂಬಾ. ಆಯ್ ಪುಕ್ಕೆಲೆ ಫೈನಲಿ ರೀಚ್ ಆಗ್ತಾ ಬಂದ್ವಿ. ತುಂಬಾ ಜನ ಹೋಗಿ ಬರ್ತಿದ್ದಾರೆ. ಎಂದು ನಾಳಿನ ಕನಗಲಿ ಕೇಸರಿಮಯ ಭಯಂಕರ. ಇವರೆಲ್ಲ ಹೋಗಿ ಬಂದ ಸಾಯ್ತು ನೋಡಿ. ಕೇಸರಿ ಕೇಸರಿ ಸರತ್ನಾ ಹಬ್ಬ ಬಾ ಹೋಗ್ತಾ ಇದ್ದೇವೆ. ಬಚ್ಚು ಇತ್ತು ಅಪ್ಪ ಬಾ. ಚೌತಿ ಹೊತ್ತು ಬಂದ್ರೆ ಫುಲ್ ರಶ್ ಇರ್ತದೆ. ಇವತ್ತು ಸಂಡೇ, ಒಂದು 10 ಗಂಟೆ ನಂತರ ರಶ್ ಇರ್ಬೋದು. ನಾವು 8ವರೆಗೆ ಹೋಗ್ತಿದ್ದೇವೆ. ಜಾರಿ ಬಿದ್ದ ಕಂಟೆಂಟ್ ಮಿಸ್ ಆಯ್ತು. ಮರ್ಯಾದೆ ತುರ್ತ ಅಮ್ಮಮ್ಮ ಬಚ್ಚಿತು ಬಚ್ಚಿತು ಇದು ಭಾದ್ರಪದ ಚೌತಿ. ಭಾದ್ರಪದ ಶುಕ್ಲ ಚೌತಿ ಚೌತಿ ತನಕ ಉಂಟು. 27 ತಾರೀಕು ತನಕ ಉಂಟು. ಭಜನೆ ಬಚ್ಚಿತು ಹೇಗುಂಟು ನೋಡ್ತಿ. ತೋರದವರಿಗೆ ಹೋಗ್ಲಿಕ್ಕೆ ಕಷ್ಟ. ಇಲ್ಲಿ ಅಷ್ಟು ಅಪ್ಪುಂಟು. ನಾಳೆ ಕಾಲು ನೋವಲ್ಲಿ ಎದ್ದೇಳಿಕ್ಕೆ ಆಗುದಿಲ್ಲ.
ಕನ್ನಡ ಮತ್ತೆ ಇವರು ಅಪ್ಪ ನೋಡಿ ಹೇಗೆ ಉಂಟು ದೇವ. ಅಬ್ಬ ನಾವು ಮಾತ್ರ ಬಾಕಿ ಇಬ್ಬರು ಎಲ್ಲ ಹೋದ್ರು. ಬಂತು ಫೈನಲಿ ರೀಚ್ ಆದ್ವಿ. ಬಚ್ಚಿತು ಇದೇ ಅಂಕ್ಲೆ ಮುಡ್ದು ಓಡ್ಸಿ ಓಯ್. ಯಪ್ಪ ಬಚ್ಚಿದು ಮಾರೆ. ಸಿಕ್ಸ್ ಪ್ಯಾಕ್ ಮಾತ್ರ ಆಡ್ ಉಂಟು. ಸಿಕ್ಸ್ ಪ್ಯಾಕ್ ಫ್ಯಾಮಿಲಿ ಪ್ಯಾಕ್. ಅಲ್ಲೇ ಗುಪ್ಪಿಯನ್ನು ಗುರು ಭಾಗ ಎಸ್ಕಿಲೇಟರ್ ಉಂಟು ನಾನು ಜಪ್ಪು ಫೈನಲಿ ಹೋಗಿ ಬಂದ್ವಿ. ಕಾಡಲ್ಲಿ ನಮ್ಮ ಪ್ರಥಮ ಚಿಕಿತ್ಸೆ ಕೊಡ್ತಿದ್ದಾರೆ ನಮ್ಮ ವಿಘ್ನೇಶ್ ಅಣ್ಣನವರು. ಅವರ ಕಾಲು ಉಳ್ಕಿದಂತೆ. ಸನ್ಮಾನ ಗೋಷ್ಠಿ ಚಪ್ಪಾಳೆ ಅಲ್ಲ ಚಪ್ಪಾಳೆ ಆಡೋದಿಲ್ಲ. ಇವರು ರೀಲ್ಸ್ ಮಾಡ್ಲಿಕ್ಕೆ ಇವತ್ತು ವಿಡಿಯೋ ವೈಫೈ ಕನೆಕ್ಟ್ ಆದ ಆತಲ್ಲಿ. ಹೇಸ್ ಬ್ಯಾಕ್ ಟು ಹೋಮ್. ಅಲ್ಲಿದ್ದಾರೆ ಸ್ವಲ್ಪ ಜನ, ಇಲ್ಲಿದ್ದಾರೆ. ಹೊಸತಾ ಕಂಗ್ರಾಚುಲೇಷನ್. ಪೂರ ಇರಲ್ಲ ಪೋಯಿರು ಖುಷಿಯಾಂಡು ಎರಡೆರಡು ಸಲ ಪೋಯ ಕೆಲವರು ಕನ್ನಡ ಐನೀರಿ ಕನ್ನಡದಲ್ಲಿ ಫೈನಲ್ಲಿ ಹೋದರು ಬಂದರು ಗುಹೆ ಒಳಗೆ ಹೋಗಿ ಬಂದ್ವಿ. ಯಾರು ಹೆದರಲಿಲ್ಲ. ಎಲ್ಲ ತೋರದವರೆಲ್ಲ ಹೋದ್ರು. ನಾನು ಎರಡೆರಡು ಸಲ ಹೋದೆ. ಒಂದು ಸಲ ನಾನು ಹೋದೆ. ನಂಗೆ ಭಯ ಎಂತಾಯ್ತು? ನಂಗೆ ಭಯ ಎಂತ ಹೋದ್ರೆ ವಾಪಸ್ ಹೇಗೆ ಬರುದು ಅಂತ ಬರ್ಲಿಕ್ಕೆ ಆಗುದಿಲ್ಲ ಅಂತ. ಮತ್ತೊಂದು ಎಂತ ಗೊತ್ತುಂಟಾ, ಹಾಗೆಲ್ಲ ಅದು ಮನೆಯಲ್ಲಿ ಮಾಡಿದ್ದು ವೇಸ್ಟ್ ಆಗ್ತದಲ್ಲ, ಅದು ಒರಿತದೆ. ಗೈಸ್, ಇದು ಬರುದು ಅಂತ ಇದ್ರೆ ನಿಮ್ಗೆ ಅನಂತಾಡಿ ಈ ಸೈಡ್ ಇಂದ ಬಂದ್ರೆ ನಿಮ್ಗೆ ತುಂಬಾ ಸುಲಭ ಆಗುತ್ತೆ. ಮತ್ತೆ ಆ ಕಡೆ ದಾಸಕೋಡಿ ಆ ಕಡೆಯಿಂದ ಕೂಡ ಬರ್ಲಿಕ್ಕೆ ಆಗ್ತದೆ. ಬಳ್ಳಮಲೆಯಿಂದ ಇದು ಇರುವಂತದ್ದು ಸುಳ್ಳಮಲೆ. ಸೊ ಇಲ್ಲಿ ಬರುವಾಗ ತುಂಬಾ ಶುದ್ಧದಿಂದ ಬರಬೇಕು. ಚಿಕನ್ ಎಲ್ಲ ತಿನ್ನದೆ ಮತ್ತೆ ಗಂಡ ಹೆಂಡತಿ ಇಳಿಯುವ ಹಾಗೆ ಇಲ್ಲ. ಕೆಲವೊಂದು ರೂಲ್ಸ್ ಉಂಟು ಇಲ್ಲಿ, ಅದರದ್ದು ನಾನು ಜಸ್ಟ್ ಪೋಸ್ಟರ್ ಹಾಕ್ತೇನೆ. ಮತ್ತೆ ಎಂತಂತ ಹೇಳಿದ್ರೆ ಮತ್ತೆಂತ ಹೇಳಿದ್ರೆ ಮನೆಯಲ್ಲಿ ಇಡ್ಲಿಗೆ ಕಾಸು ಕಾಯ್ತುಂಟಲ್ಲಿ ಎಷ್ಟು ದಪ್ಪ ಇದ್ದವರು ಕೂಡ ಹೋಗ್ತಾರೆ. ಬಟ್ ನನಗೆ ಆಗ್ಲಿಲ್ಲ ಹೋಗ್ಲಿಕ್ಕೆ. ಯಾಕೆ ಅಂತ ಹೇಳ್ತೇನೆ. ಭಯ ಪಟ್ರಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಕರೆಕ್ಟ್ ಆಗಿ ಅದ್ರ ಬಗ್ಗೆ ತಿಳ್ಕೊಂಡ್ರೆ ಹೋಗ್ಬೋದು. ನಾನು ಇದಕ್ಕಿಂತ ಮುಂಚೆ 2 ಸಲ ಹೋಗಿದ್ದೇನೆ, ಆಗ ಕರೆಕ್ಟ್ ಆಗಿ ಹೋಗಿದೆ. ಈಗ ನಾನು ಸ್ವಲ್ಪ ದಪ್ಪ ಆಗಿದ್ದೇನಲ್ಲ, ವಾಪಸ್ ಬರ್ಲಿಕ್ಕೆ ಆಗುದಿಲ್ಲ ಅಂತ ಭಯ ಇತ್ತು. ಸೊ ಹಾಗಾಗಿ ನನಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಇವರೆಲ್ಲ ಹೋಗಿದ್ದಾರೆ. ಮತ್ತೊಬ್ರು ಆಂಟಿ ಇದ್ದಾರೆ, ಗೀತಾ ಆಂಟಿ ಹಿಂದೆ ಇದ್ದಾರೆ ನೋಡಿ. ಅವರು ಕೂಡ ಆಗುದಿಲ್ಲ ಅಂತ ಅವ್ರು ಸಪುರ ಇದ್ದಾರೆ, ನನ್ಗಿಂತ ತುಂಬಾ ಸಪುರ ಇದ್ದಾರೆ. ಅವರನ್ನ ಎನರ್ಜಿ ಕೊಟ್ಟು ಫೈನಲಿ ಹೋದ್ರು. ಬರುವಾಗ ಈಸಿಲಿ ಬಂದಿದ್ದಾರೆ. ಸೊ ನನ್ಗೆ ಭಯ ಆದದ್ದೇನಂತ ಹೇಳಿದ್ರೆ ಹೋಗ್ಲಿಕ್ಕೆ ಹೋಗ್ಬೋದು, ಬರ್ಲಿಕ್ಕೆ ಹೇಗೆ ಮಾಡುದು ಅಂತ. ಹೋಗ್ಲಿಕ್ಕೆ ಅಷ್ಟು ಕಷ್ಟ ಆಗುತ್ತೆ. ಅಂದ್ರೆ ಇಷ್ಟೇ ಏನು ತುಂಬಾ ಇದು ತುಂಬಾ ಎಂತ ಹೇಳ್ತಾರೆ, ಸಪೂರ ಪ್ಲೇಸ್, ಕಲ್ಲು ಬಂಡೆಗಳ ಮಧ್ಯೆ ಹೋಗ್ಲಿಕ್ಕೆ, ಗೊತ್ತಾಯ್ತಾ. ಸೊ ಹಾಗಾಗಿ ಕಷ್ಟ ಆಗುದು. ಎಷ್ಟು ದಪ್ಪದವರು ಕೂಡ ಹೋಗ್ತಾರೆ. ಬಟ್ ನಾನು ತುಂಬಾ ತೋರಾಗಿದ್ದೇನೆ. ವಾಪಸ್ ಬರ್ಲಿಲ್ಲದಂತ ಭಯ ಆಯ್ತು. ನಾನು 2-3 ಸಲ ಟ್ರೈ ಮಾಡಿದೆ, ನಂಗೆ ಆಗ್ಲಿಲ್ಲ. ಬೇಜಾರದೆ. ಮತ್ತೆ ಎಲ್ಲ ತೀರ್ಥ ಸಿಕ್ತು ನನಗೆ. ತೀರ್ಥ ಎಲ್ಲ ಅಲ್ಲಿಂದ ಪಾಸ್ ಅಂತ ಹೇಳಿದ್ರೆ ಅಲ್ಲಿಂದಲೇ ಡೈರೆಕ್ಟ್ ಆಗಿ. ಸೊ ನಂಗೆ ತೀರ್ಥ ಸಿಕ್ತು, ಅದು ಖುಷಿ ಆಗ್ತಾ ಉಂಟು ಅಷ್ಟೇ. ಇಲ್ಲಿ ಬರುದಾದ್ರೆ ಹೇಳುದೊಂದೇ, ಧೈರ್ಯ ಮಾಡಿ ಅಷ್ಟೇ. ಧೈರ್ಯ ಇಲ್ಲದ ಇದ್ರಲ್ಲಿ ಹೋಗ್ಲಿಕ್ಕೆ ಆಗುದೇ ಇಲ್ಲ ಖಂಡಿತ. ಸೊ ಫೈನಲಿ ಇನ್ನು ಮನೆಗೆ ಹೋಗುದು. ಎಂತ ತಿನ್ನಲಿಲ್ಲ ನಿನ್ನೆ 6:30 ಗಂಟೆಗೆ ರಾತ್ರಿ ತಿಂದದ್ದು, ಸಂಜೆ ಅದೇ. ಮತ್ತೆ ಈಗ ಇನ್ನು ಹೋಗಿ ತಿನ್ಬೇಕಷ್ಟೇ. ಹಸಿವಾಗ್ತುಂಟು ಜೋರು. ಈಗ 10:10:30 ಆಯ್ತು. 10:30 ಕಳೀತಾ 11 ಗಂಟೆ ಆಗ್ತಾ ಬಂತು. ಜೋರಾಗಿ ಹಸಿವಾಗ್ತುಂಟು. ನಿಮ್ಗೆ ತುಳು ವ್ಲಾಗಲ್ಲಿ ಹೇಳಿದೆ ನಾನು, ಹೊಸ ಫೋನ್ ತೆಗೆದೆ, ಐಫೋನ್.
ಅದು ಯಾರ ಹತ್ರ ಉಂಟು, ಅಲ್ಲಿ ಅವ್ರ ಹತ್ರ ಉಂಟು. ಇದು ರೀಲ್ಸ್ ಮಾಡ್ತಾ ಇದ್ದೇವೆ ಅದರಲ್ಲಿ, ಇದರಲ್ಲಿ ಬ್ಲಾಗ್ ಮಾಡ್ತಾ ಇದ್ದೇನೆ. ಹಬ್ಬ ಗೊತ್ತಾಯ್ತು. ಈಗ ಇಂಥದ್ದೊಂದು ಪ್ಲೇಸ್ ಉಂಟಂತೆ, ಅದು ಸಹ ನೋಡುವ ಬನ್ನಿ. ಇಲ್ಲಿ ಇನ್ನೊಂದು ಪ್ಲೇಸಿಗೆ ಬಂದ್ವಿ ನಾವು, ಜಸ್ಟ್ ಅದನ್ನು ಕೂಡ ನೋಡುವ. ಇಲ್ಲಿ ಬಂದರೆ ನಿಮಗೆ ಈ ಒಂದು ಪ್ಲೇಸನ್ನು ನೋಡ್ಬೋದು. ಪ್ಲೇಸ್ ಅಂತ ಹೇಳಿದರೆ ಇಂಥ ಜಸ್ಟ್ ಒಂದು ನೀರು ಹರಿಯೋದು ಅಷ್ಟೇ. ನೋಡುವ ಹೇಗುಂಟು ಅಂತ. ಇಲ್ಲೊಂದು ಟೆಂಪಲ್ ಕೂಡ ಉಂಟು. ಇದು ದೈವದ್ದು ಟೆಂಪಲ್ ಆಗಿರೋದ್ರಿಂದ ವಿಡಿಯೋ ಮಾಡ್ತಾ ಇಲ್ಲ, ಜಸ್ಟ್ ಸ್ಟಾಪ್ ಮಾಡ್ತಾ ಇದ್ದೇನೆ. ಬಾಯ್. ನೀರಿನ ಹತ್ರ ಬಂದ್ವಿ. ನೀವು ನೋಡಿ ದೊಡ್ಡ ದೊಡ್ಡ ಮೀನುಗಳೆಲ್ಲ ಉಂಟು. ವಾವ್, ಇಷ್ಟೇಯಾ? ಅಲ್ಲಿ ಎಂತ ಗೊತ್ತಾ, ಇದಕ್ಕೆ ನಾವು ಯಾಕೆ ಬಂದದಂತ ಹೇಳಿದರೆ, ಸುಳ್ಳಾಮಲೆ ಗುಹಾ ತೀರ್ಥದಿಂದ ಇಲ್ಲಿಂದ ಬರುದು ನೋಡಿ. ಸುಳ್ಳಾಮಲೆ ಗುಹಾ ತೀರ್ಥೋತ್ಸವ ಸ್ಥಳ ಅಂತ ಹಾಕಿದ್ದಾರೆ ಅಲ್ಲಿ. ಮೆಲ್ಲ. ಸೊ ಹಾಗೆ ಬಂದದ್ದು ನಾವು ಇಲ್ಲಿಗೆ. ಜಸ್ಟ್ ನೋಡಿ ಅಲ್ಲಿ ಮೇಲೆ ಇಲ್ಲ, ಕಲ್ಲಿನ ಒಳಗಿಂದ ನೀರು ಬರ್ತಾ ಉಂಟು ನೋಡಿ. ಕಲ್ಲಿನ ಒಳಗಿಂದ ನೀರು ಬರ್ತಾ ಉಂಟು. ಉದ್ಭವ ಸ್ಥಳ ನೋಡಿ, ಕರೆಕ್ಟ್ ನೋಡಿ. ಮೇಲಿಂದ ನೀರು ಬರ್ತಾ ಇಲ್ಲ, ಕಲ್ಲಿನ ಒಳಗಿಂದ ನೀರು ಬರ್ತಾ ಉಂಟು. ಹೆಂಗ್ ಗೊತ್ತಾ, ಒಂದು ವೇಳೆ ನೀವು ಇಲ್ಲಿ ಬರುದು ಅಂತ ಇದ್ರೆ, ಅಲ್ಲಿ ಗುಹಾ ತೀರ್ಥದ ಒಳಗೆ ಹೋದ ನಂತರ ನೀವು ವಿಡಿಯೋ ಮಾಡುವ ಹಾಗೆ ಇಲ್ಲ. ಅದು ಸ್ಟ್ರಿಕ್ಟ್ಲಿ, ಯಾಕಂತ ಹೇಳಿದ್ರೆ ದೈವಾರಾಧನೆಗೆ ಸಂಬಂಧಪಟ್ಟದ್ದು. ಸೊ ಹಾಗಾಗಿ ಅದರ ಒಳಗೆ ಹೋಗಿ ವಿಡಿಯೋ ಮಾಡ್ಲಿಕ್ಕೆ ಹೋಗಬೇಡಿ. ವಿಡಿಯೋ ಮಾಡೋದು ಕೂಡ ಒಳ್ಳೇದಲ್ಲ. ತುಂಬ ಜನ ವಿಡಿಯೋ ಮಾಡಿ ಹಾಕಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಹಾಕಿದ್ದಾರೆ ವಿಡಿಯೋ ರಿಸ್ಟ್ರಿಕ್ಟೆಡ್ ಅಂತ. ಸೊ ಹಾಗಾಗಿ ವಿಡಿಯೋನ ಮಾಡ್ಲಿಕ್ಕೆ ಹೋಗಬೇಡಿ. ಎಸ್, ಈ ಒಂದು ಸುಳ್ಳಾಮಲೆ ಗುಹಾ ತೀರ್ಥದ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಬೈ, ಟೇಕ್ ಕೇರ್.